ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಿ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬಗ್ಗೆ ಹೇಳುವ ಅಂತ. ಸೊ ತುಂಬ ಜನ ಕೇಳಿದರು ಎಷ್ಟು ಸೇಲ್ ಆಯಿತು ಆ್ಯಂಡ್ ಈಗ ಸೆಕೆಂಡ್ ಆರ್ಡರ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ತುಂಬ ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಾನು ಇದರ ಬಗ್ಗೆ ಸ್ಟಾರ್ಟಿಂದ ಹೇಳ್ತಾ ಹೋಗಬೇಕು ಅಂತ ಹೇಳಿದರೆ, ಸೊ ಫಸ್ಟಿಗೆ ನಿಮಗೆ ಗೊತ್ತಿರೋ ಹಾಗೆ, ಅಂದರೆ ಹೊಸೊಬ್ಬರಿಗೆ ಗೊತ್ತಿಲ್ಲ, ಹೊಸ ಅಂದರೆ ವ್ಯೂವರ್ಸ್ಗೆ ಗೊತ್ತಿರೋದಿಲ್ಲ, ಸ್ಟಾರ್ಟಿಂಗ್ಲೇ ಹೇಳ್ತಾ ಹೋಗ್ತೇನೆ. ಸೊ ಜಸ್ಟ್ ಒಂದು ಕಂಟೆಂಟ್ ಬೇಕಿತ್ತು ಅಂತ ಹೇಳಿ ಅಮ್ಮ ನನಗೆ ಆಲ್ರೆಡಿ ಎಣ್ಣೆಲ್ಲ ತಯಾರಿಸ್ಕೊಂಡು ಕೂದಲಿಗೆಲ್ಲ ಹಚ್ಚುತ್ತಾ ಇದ್ರು. ಸೊ ಅದನ್ನು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಅಮ್ಮನ ಹತ್ರ ಹೇಳಿದೆ. ಸೊ ಎಲ್ಲ ಸೊಪ್ಪು ಅದೇನಿದೆ ಅಲ್ವಾ, ಬೇರು ಸೊಪ್ಪು, ಸೊ ಅದನ್ನೆಲ್ಲ ಒಂದು ಒಟ್ಟುಗೂಡಿಸಿ ಒಂದು ಆಯಿಲ್ ಇದು ಮಾಡ್ತಿರಲ್ಲ, ಪ್ರಿಪೇರ್ ಮಾಡ್ತಿರಲ್ವ, ಅದರದೊಂದು ವಿಡಿಯೋ ಮಾಡುವ ಅಂತ ಅಮ್ಮನ ಹತ್ರ ಹೇಳಿದೆ. ಸೊ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಅಂತ ಹೇಳಿದರು. ಸೊ ಅಮ್ಮ ವಿಡಿಯೋದಲ್ಲೆಲ್ಲ ಬರೋದು ತುಂಬ ಕಡಿಮೆ, ಆದರೂ ಮಕ್ಕಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಅಮ್ಮನ ವಿಡಿಯೋ ಎಲ್ಲ ಮಾಡಿದೆ ನಾನು, ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಜಸ್ಟ್ ಒಂದು ನಾನು ವಾಟ್ಸಪ್ ನಂಬರ್ ಹಾಕಿದ್ದೆ, ಅದರಲ್ಲಿ ಡಿಸ್ಪ್ಲೇಯಲ್ಲಿ ನಂಬರ್ ಹಾಕಿದ್ದೆ. ಸೊ ಯಾರಿಗಾದರೂ ಬೇಕಾದರೆ ಹೇಳಿ. ಅಂದರೆ ತುಂಬ ಜನರಿಗೆ ಈ ಗರ್ಗ ಸೊಪ್ಪು ಆಗಿರ್ಬೋದು, ತಿಮ್ಮಾರೆ ಕೆಲವು ಸಿಗೋದಿಲ್ಲ, ಹಾಗಾಗಿ ಟೈಮ್ ಕೂಡ ಇರೋದಿಲ್ಲ ಅವರಿಗೆ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ. ಹಾಗಾಗಿ ಹೇಳಿದ್ದೆ ನಾನು, ನಿಮಗೆ ಏನಾದರೂ ಆಯಿಲ್ ಬೇಕಂತ ಹೇಳಿದರೆ ಸೊ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ಸೊ ಅದರಲ್ಲಿ ನಾನು ನಿಮಗೆ ನಿಮ್ಮ ಮನೆಗೆ ರೀಚ್ ಮಾಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದೆ. ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಜಸ್ಟ್ ಒಂದು ಕಾಲು ಗಂಟೆ ಆಗಿರ್ಬೋದು ಅಷ್ಟೇ, ಕೆಲವ್ರದ್ದು ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಬೇಕಿತ್ತು ಆಯಿಲ್, ಏನು ಮಾಡಬೇಕು ಅಂತ. ಸೊ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಆರ್ಡರ್ ಬರುತ್ತೆ ಅಂತ. ಅದಕ್ಕೆ ಓಕೆ, ನಾನು ನಿಮಗೆ 2 ವೀಕ್ ಟೈಮ್ ಕೊಡಿ, ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಆ್ಯಂಡ್ ಅದಕ್ಕೆ ಬಾಟಲ್ ಆಗಿರ್ಬೋದು, ಸ್ಟಿಕ್ಕರ್ ಅದು ಇದು ಅಂತೆಲ್ಲ ತುಂಬ ಕೆಲಸ ಇರುತ್ತಲ್ವ. ಸೊ 2 ವೀಕ್ ಟೈಮ್ ಕೊಡಿ ಅಂತ ಹೇಳಿದೆ. ಸೊ ಆರ್ಡ್ರ್ ನೋಡೋಕ್ಕೆ ಖುಷಿ ಆಯ್ತು ನನಗೆ. ಮತ್ತು ಹೇಗಾದರೂ ಗ್ರಾಫಿಕ್ಸ್ ಅದು ಇದು ಅಂತೆಲ್ಲ ಸ್ಟಿಕ್ಕರಿಗೆಲ್ಲ ಬೇಕಾಗುತ್ತೆ ನೋಡಿ, ಬಾಟಲ್ ಎಲ್ಲಿ ಸಿಗುತ್ತೆ, ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು, ಸೊ ತುಂಬ ಪ್ಯಾಕಿಂಗ್ ಕರೆಕ್ಟ್ ಇರಬೇಕು. ಸೊ ಎಲ್ಲವನ್ನು ಕೂಡ ಒಂದು ಸ್ಟಡಿ ಮಾಡಿ ಆಯಿಲ್ ಎಲ್ಲ ಪ್ರಿಪೇರ್ ಮಾಡಿ, ಸ್ಟಾರ್ಟಿಂಗಿಗೆ 11 ಆರ್ಡ್ರ್ ಇತ್ತು. ಒಂದು 15 ಬಾಟಲ್ ರೆಡಿ ಮಾಡುವಂತ, ಜಸ್ಟ್ 15 ಬಾಟಲ್ ಆರ್ಡ್ರ್ ಮಾಡಿ, ಅಂದರೆ ನೆಕ್ಸ್ಟ್ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. 15 ಬಾಟಲ್ ರೆಡಿ ಮಾಡಿ ಆಯಿಲ್ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಯಿಲ್ ಎಲ್ಲ ಅವರಿಗೆ ಕೊರಿಯರ್ ಕೂಡ ಮಾಡಿ ಆಯಿತು. ನೆಕ್ಸ್ಟ್ ನೋಡೋದು ಸ್ವಲ್ಪ ಜಾಸ್ತಿ ಬಂತು, ಬಾಟಲ್ ಎಲ್ಲ ಖಾಲಿ. ನಾನು ಲೆಕ್ಕದ, ಅಂದರೆ ಅವರಿಗೆ ಬೇಕಾದಷ್ಟು ಅಂತ ಹೇಳಿ ಲೆಕ್ಕದ ಮಾಡಿದ್ದೆ. ಮತ್ತೆ ನೋಡಬೇಕಾದ್ರೆ ಈ ಬಾಂಬೆಯಿಂದ, ಮತ್ತು ಕಾಸರಗೋಡು, ಈ ಕಡೆ ಸುಳ್ಯ, ಬ್ಯಾಂಗ್ಳೂರ್, ಸೊ ತುಂಬ ಕಡೆಯಿಂದ, ದೂರ ದೂರ ಕಡೆಯಿಂದ, ಒಂದು ತುಮಕೂರಿಂದ ಒಂದು ಬಂದಿತ್ತು. ಸೊ ದೂರ ದೂರದಿಂದ ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅಂದ್ಕೊಳ್ಳೋದು, ಅಲ್ಲ ಯೂಟ್ಯೂಬಲ್ಲಿ 200 ವ್ಯೂಸ್ ಎಲ್ಲ ಇರೋದು, ಆದರೆ ಇಷ್ಟು ಜನರಿಗೆ ಹೇಗೆ ರೀಚ್ ಆಯಿತು ಅಂತ. ಮತ್ತು ಈ ಸ್ಕ್ರೋಲ್ ಮಾಡ್ತಾ ಹೋಗಬೇಕಾದ್ರೆ ವ್ಯೂಸ್ ಎಲ್ಲ ಕಡಿಮೆ ಅಂತ ಅಲ್ವಾ, ಸೊ ಹಾಗೆ ಆಗಿರ್ಬೋದು ಅಂದ್ಕೊಂಡೆ. ತುಂಬ ಜನರಿಗೆ ರೀಚ್ ಆಗಿದೆ. ಸೊ ಖುಷಿ ಆಯ್ತು ನನಗೆ. ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಮಾಡಿರೋದು ಅಮ್ಮನಿಗೋಸ್ಕರ, ಅಮ್ಮನೇ ಮಾಡೋದು. ಸೊ ಅದರ ಇನ್ಕಮ್ ಏನಿದೆ, ಸೊ ಅದನ್ನು ಅಮ್ಮನಿಗೆ ಕೊಡ್ತಾ ಇದ್ದೇನೆ. ಅದರಿಂದ ಜಾಸ್ತಿ ಇನ್ಕಮ್ ಇಲ್ಲ. ಸೊ ಈಗ ಟೋಟಲ್ ಆಗಿ ಅಂದರೆ ನಿಮಗೆ ಗೊತ್ತಿದೆ, 150 ರುಪೀಸ್ ಒಂದು ಬಾಟಲ್ಗೆ, 100 ml ಆಯಿಲ್ಗೆ. ಯಾಕೆಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಕೊಟ್ಟಿದ್ದೇನೆ. ಸೊ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಹಾಕಿರ್ತೇನೆ, ಒಂದು ವೇಳೆ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಆ್ಯಂಡ್ ಅದರಿಂದ ನನಗೆ ಒಂದು 100 ಬಾಟಲ್ ಆಲ್ರೆಡಿ ಸೇಲ್ ಆಗಿದೆ ಲಾಸ್ಟ್ ಮಂತಲ್ಲಿ, ಅಂದರೆ ಈ ಮಂತಲ್ಲಿ 100 ಬಾಟಲ್ ಸೇಲ್ ಆಗಿದೆ. ಸೊ ಸೆಕೆಂಡ್ ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಯಾರೆಲ್ಲ ಹೇರ್ ಆಯಿಲ್ ಯೂಸ್ ಮಾಡಿದಾರೋ ಸೊ ಅವರಿಗೆ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಸೆಕೆಂಡ್ ಆರ್ಡರ್ ಕೂಡ ಅವರು ಕೊಟ್ಟಿದ್ದಾರೆ. ಆಲ್ರೆಡಿ 20 ಆರ್ಡರ್ ಬಂದಿದೆ. ಸೊ ಅದನ್ನು ನಾವು ರೀಚ್ ಮಾಡಿಸಿದ್ದೇವೆ. ಇವತ್ತು ಕೂಡ ಕೊರಿಯರ್ ಮಾಡಿ ಆಯಿತು. ಸೊ ತುಂಬ ಖುಷಿ ಆಯಿತು. ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ನಾನು ಹೇಳಲೇಬೇಕು. ಸೊ ನನ್ನಮ್ಮ ಈ ಗರ್ಗ ಸೊಪ್ಪು, ಅಂದರೆ ಭೃಂಗರಾಜ ಇದಲ್ವಾ, ಸೊ ಅದರಿಂದೆಲ್ಲ ಆಯಿಲ್ ಮಾಡ್ತಾಯಿದ್ರು. ಬಟ್ ಅದಕ್ಕೆ ಏನೆಲ್ಲ ಹಾಕಬೇಕು, ಇನ್ನೂ ಕೂಡ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ರಿಸಲ್ಟ್ ಕೊಡುತ್ತೆ ಅಂತ. ಸೊ ಇದು ನನ್ನ ಒಬ್ಬರು ಕೊಲೀಗ್ ಇದ್ದಾರೆ, ನಮ್ಮ ಆಫೀಸಿದ್ದು, ಸುಮಿತ್ರಾ ಅಂತ. ಸೊ ಅವರ ಅಮ್ಮ ಅವರಿಗೆ, ಅವರ ಮಕ್ಕಳು 3 ಜನ, ಅವರಿಗೆ ಹೆಣ್ಮಕ್ಳು. ಅವರಿಗೆ ಮುಂಚೆಯಿಂದ ಕೂಡ ಅವರು ಸೊ ಅದೇ ಆಯಿಲನ್ನು ಹಾಕ್ತಾ ಇದ್ದಾರೆ. ಸೊ ಅವರು ಹೇಳ್ತಾ ಇದ್ರು, ಸುಮಿತ್ರಕ್ಕ ಬಂದು ಆಫೀಸಲ್ಲಿ ಹೇಳ್ತಾ ಇದ್ರು, ನಾನು ಎಷ್ಟೇ ಹೇರ್ ಕಟ್ ಮಾಡಿದ್ರು ನನಗೆ ಉದ್ದ ಬರ್ತಾ ಇದೆ, ಅಮ್ಮನ ಆಯಿಲ್ ತುಂಬ ರಿಸಲ್ಟ್ ಕೊಡ್ತಾ ಉಂಟು ಅಂತ. ಸೊ ನನಗೆ ಕೂಡ ಆಯಿತು, ಹಾಂ
ಇದು ವಿಡಿಯೋ ಮಾಡಿದ್ರೆ ಬೆಟರ್. ಸೊ ಅಮ್ಮ ಆಲ್ರೆಡಿ ಮಾಡ್ತಾಯಿದ್ರು ಸ್ವಲ್ಪ ಸ್ವಲ್ಪ, ಸೊ ಅದಕ್ಕೆ ನೋಡುವ ಇವರೇ ಹೇಳಿದನ್ನು ಮಾಡುವಂತ. ಸೊ ಅವ್ರು ಹೇಳಿದರು ಇಂಥದ್ದೆಲ್ಲ ಹಾಕಿದರೆ, ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ನಿಮ್ಮಿಂದಾಗಿ. ಆ್ಯಂಡ್ ಕೆಲವು ಹೇಳಿದರು ಕೂದಲು ಕಪ್ಪಾಗೋದಕ್ಕೆ ನೆಲಚರಿ ಹಾಕಿದರೆ ಒಳ್ಳೆಯದು ಅಂತ. ಸೊ ಅದು ಕೂಡ ನೆಕ್ಸ್ಟ್ ಅವ್ರು ಹೇಳಿದರು ಅಂತಲೇ ನಾನು ಆ್ಯಡ್ ಮಾಡಿರೋದು. ಸೊ ಹೀಗೆ ತುಂಬ ನನಗೆ ಹೆಲ್ಪ್ ಆಗಿದ್ದಾರೆ ಅವರು, ಅದಕ್ಕೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಆ್ಯಂಡ್ ಮತ್ತೇನು, ಈಗ ಆಲ್ರೆಡಿ 100 ಬಾಯ್ಲ್ ಸೋಲ್ಡ್ ಔಟ್, 100 ಬಾಟಲ್ ಆಯಿಲ್ ಸೋಲ್ಡ್ ಔಟ್. ಸೊ ಈಗ ನೋಡಿ, ಈಗ ಕೂಡ ಮೆಸೇಜ್ ಬಂತು, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬೇಕಿತ್ತು ಅಂತ. ಓಕೆ, ಸೊ ಖುಷಿ ಆಗುತ್ತೆ. ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ. ಮತ್ತು ವ್ಲಾಗ್ ಕೂಡ ಲೇಟ್ ಆದರೆ, ಯಾಕಕ್ಕ ವ್ಲಾಗ್ ಲೇಟ್ ಆಗ್ತಾ ಇದೆ, ಎಲ್ಲ ಖಾಲಿ ಆಯಿತು ನೋಡಿ, ಹಾಕ್ತಾ ಇರಿ ಅಂತ. ಬಟ್ ನಿಮಗೆ ಗೊತ್ತಿದೆ ಅಲ್ವಾ, ಸೊ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಗ್ತದೆ, ಬಟ್ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಹಾಸ್ಪಿಟಲ್ ಅದು ಇದು ಅಂತ ಹೋಗೋದೇ ಆಯಿತು ನಮಗೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಆದಷ್ಟು ನಾನು ಅಂದರೆ ಕಂಟೆಂಟ್ ಇರಬೇಕಲ್ವಾ, ಅಪ್ಲೋಡ್ ಮಾಡೋದಾದ್ರೂ ಕೂಡ ಸುಮ್ಮನೆ ನಮಗೆ ಮಾಡಿ ಡೈಲಿ ವ್ಲಾಗ್ ಅಂತ ಹೇಳಿ ಮಾಡ್ಬೋದು. ಬಟ್ ಅದು ಏನು, ನಾಯಿಗೆ ಸ್ನಾನ ಮಾಡಿಸೋದು ಹಾಕ್ಬೋದು, ಮತ್ತು ಬೆಕ್ಕು ಆಚೀಚೆ ಓಡೋದು, ಅದೆಲ್ಲ ಅಂದರೆ ಅದೊಂದು ಕಂಟೆಂಟ್ ಅಲ್ಲ ನನ್ನ ಪ್ರಕಾರ. ಸೊ ಕಂಟೆಂಟ್ ಅಂತ ಹೇಳೋದು ಅದಕ್ಕೆ ಏನಾದರೂ ಒಂದು ವಿಷಯ ಬೇಕು. ಸೊ ಅದಕ್ಕೋಸ್ಕರ ವಿಷಯಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಜಾಸ್ತಿಯಾಗಿ. ಇನ್ನು ನೋಡ್ತೇನೆ, ಆದಷ್ಟು ವಿಷಯಗಳನ್ನು ತಗೊಂಡು ಬಂದು ಅಪ್ಲೋಡ್ ಮಾಡ್ತೇನೆ ಖಂಡಿತ. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಯಿಲ್ ಆರ್ಡ್ರ್ ಮಾಡಿದವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದರೆ, ಸೊ ನಿಮ್ಮ ಸಪೋರ್ಟಿಂದಾಗಲೇ ಇಷ್ಟು ಅಂದರೆ 100 ತನಕ ರೀಚ್ ಆಗಿದೆ ಅಂತ. ಅದನ್ನು ನಾನು ವೀಡಿಯೋ ಮಾಡಬೇಕು ಅಂತ ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು. ಸೊ 100 ರೀಚ್ ಆಗಿದೆ ಅಂತ ಹೇಳಿದರೆ ಅದೆಲ್ಲ ನಿಮ್ಮ ಸಪೋರ್ಟಿಂದಾಗಿ. ಆ್ಯಂಡ್ ತುಂಬ ಜನ ವಾಟ್ಸಪ್ಪಲ್ಲಿ ಕಳಿಸಿದ ತಕ್ಷಣ ಶೇರ್ ಮಾಡ್ತಾರೆ, ಸ್ಟೇಟಸ್ ಹಾಕೋದಾಗಿರ್ಬೋದು, ಅಥವಾ ಅವರೇ ಹೇಳೋದು ನನ್ನ ಫ್ರೆಂಡಿಗೆ ಬೇಕು, ಅವರಿಗೆ ಬೇಕು, ಇವರಿಗೆ ಬೇಕು ಅಂತ. ಅವರು ಕೂಡ ತಗೊಂಡೋದಿದೆ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹತ್ತಿರದಿಂದ ತಗೊಂಡವರು ಕೂಡ ಇದ್ದಾರೆ, ದೂರದ ಊರಿನಿಂದ ತಗೊಂಡವರು ಕೂಡ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಸಪೋರ್ಟ್ ಇದ್ದರೆ ಖಂಡಿತ ಮೇಲೆ ಬರ್ಬೋದು. ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.